ಪತಿ ಮತ್ತು ಮನೆಯವರ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಡೆತ್ ನೋಟ್ ಬರೆದು ತನ್ನ 3 ವರ್ಷದ ಮಗಳೊಂದಿಗೆ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಯ ಉಪನ್ಯಾಸಕಿ 33 ವರ್ಷದ ಸಂಜು ಬಿಡೋಯ್ ಮತ್ತು ತನ್ನ 3 ವರ್ಷದ ಮಗಳು ಯಶಸ್ವಿ ಆತ್ಮಹತ್ಯೆಗೆ ಶರಣಾದವರು. ಮಗಳು ಸ್ಥಳದಲ್ಲಿ ಮೃತಪಟ್ಟರೆ ತಾಯಿ ಶನಿವಾರ ಬೆಳಿಗ್ಗೆ ಎಂಜಿಎಚ್ ಆಸ್ಪತ್ರೆಯ ಬರ್ನ್ ಯೂನಿಟ್ನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ಎಂದು ತಿಳಿದುಬಂದಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೊಲೀಸರು, ಸಂಜು ಆತ್ಮಹತ್ಯೆಗೂ ಮುನ್ನ ಬರೆದ ಡೆತ್ ನೋಟ್ನಲ್ಲಿ ತನ್ನ ಪತಿ ಸುರೇಂದ್ರ ಬಿಷ್ಣೋಯ್ ಮತ್ತು ಅವರ ಮನೆಯವರಿಂದ ವರದಕ್ಷಿಣೆಗೆ ಕಿರುಕುಳವೇ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಎಂದು ಆರೋಪಿಸಿದ್ದಾಳೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಓಸಿಯನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.